ಪಣಂಬೂರು ಹೆದ್ದಾರಿ ಬದಿ ಉದ್ದಕ್ಕೂ ಸಿಯಾಳ ಚಿಪ್ಪು, ಹಣ್ಣು ಹಂಪಲು ತ್ಯಾಜ್ಯ, ಪ್ಲಾಸ್ಟಿಕ್ ಮತ್ತಿತರ ವಸ್ತುಗಳನ್ನು ರಾಶಿ ಹಾಕಲಾಗಿದ್ದು, ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಜಿಲ್ಲಾಧಿಕಾರಿ, ಆಯುಕ್ತರ ಸೂಚನೆಯಂತೆ ಸ್ಥಳಕ್ಕೆ ದಾಳಿ ನಡೆಸಿ ದಂಡ ವಿಧಿಸಿ ವಸ್ತುಗಳನ್ನು, ಗಾಡಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಕಳೆದ 1 ವರ್ಷಗಳಿಂದ ಹೆದ್ದಾರಿ ಬದಿ ಮೀನು ಮಾರಾಟ, ಹಣ್ಣು ಹಂಪಲು, ಹಲಸಿನಕಾಯಿ, ಸಿಯಾಳ ಮಾರಾಟ ಹೆಚ್ಚುತ್ತಿದ್ದು, ಒಂದೆಡೆ ತ್ಯಾಜ್ಯ ವಿಲೇವಾರಿ ಮಾಡದೆ ರಾಶಿ ಹಾಕಿದ್ದರೆ, ಇನ್ನೊಂದೆಡೆ ವಾಹನಗಳು ಹೆದ್ದಾರಿಯಲ್ಲಿಯೇ ನಿಲ್ಲಿಸಿ ಖರೀದಿಗೆ ಮುಂದಾಗುತ್ತಿದ್ದುದು ಅಪಾಯಕ್ಕೆ ಆಹ್ವಾನ ನೀಡಿದಂತಾಗುತ್ತಿದೆ. ಜಿಲ್ಲಾಧಿಕಾರಿಗೆ, ಆಯುಕ್ತರಿಗೆ ಈ ಬಗ್ಗೆ ದೂರನ್ನು ಸಾರ್ವಜನಿಕರು ನೀಡಿದ್ದರಿಂದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸುರತ್ಕಲ್ ಪಾಲಿಕೆ ವಿಭಾಗಾಧಿಕಾರಿ ವಾಣಿ ಆಳ್ವಾ ಹೇಳಿದ್ದಾರೆ. ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಲಾಗಿದ್ದು, ಇವುಗಳ ಬಳಕೆಯೂ ಆಗುತ್ತಿದೆ. ದಿಢೀರ್ ದಾಳಿ ನಡೆಸಿ ಪ್ಲಾಸ್ಟಿಕ್ ಕಂಡು ಬಂದಲ್ಲಿ ದಂಡ ವಿಧಿಸಲಾಗುವುದು. ವ್ಯಾಪಾರಸ್ಥರು ಈ ನಿಟ್ಟಿನಲ್ಲಿ ಪಾಲಿಕೆಯೊಂದಿಗೆ ಸಹಕರಿಸಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದು ಸೂಚಿಸಿದರು. ಕಂದಾಯಾಧಿಕಾರಿ ಸುಶಾಂತ್, ಅಧಿಕಾರಿಗಳಾದ ದೇವೇಂದ್ರ ಪರಾರಿ, ಸಂಜಯ್, ಕೃಷ್ಣ, ಪ್ರವೀಣ್, ಸುಭಾಷ್ ಯಾದವ, ಶ್ರವಣ್, ರೋಷನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು.